ಮಂಗಳೂರಿನ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಮಾರ್ಚ್ 1 ರಿಂದ ಮಾರ್ಚ್ 9 ರವರೆಗೆ ನಡೆಯಲಿದ್ದು, ಈ ಪ್ರಯುಕ್ತ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ದೇವಸ್ಥಾನದಲ್ಲಿ ನಡೆಯಿತು. ಆಮಂತ್ರಣ ಪತ್ರಿಕೆಯನ್ನು ಪ್ರಧಾನ ಅರ್ಚಕರಾದ ಕೆ. ಶ್ರೀನಿವಾಸ್ ಭಟ್ ಅವರು ಬಿಡುಗಡೆಗೊಳಿಸಿದರು. ಈ ವೇಳೆ ಅವರು ಆಶೀರ್ವಚನ ನೀಡಿ ಗರ್ಭಗುಡಿಯ ಪುನರ್ ನಿರ್ಮಾಣದೊಂದಿಗೆ ನಡೆಯುತ್ತಿರುವ ಈ ಬ್ರಹ್ಮಕಲಶ ವಿಶೇಷವಾದುದು. ಇಂತಹ ಪರ್ವಕಾಲದಲ್ಲಿ ಅಪೂರ್ವ ಅವಕಾಶ ಒದಗಿ ಬಂದಿರುವುದು ಎಲ್ಲರ ಪುಣ್ಯ ಎಂದರು. ನಮ್ಮ ಗರ್ಭಗುಡಿ 1982ನೇ ಹೊಸತಾದ ಕಟ್ಟಿದಾಗಲ್ಲ ಆ ಕಾಲದಲ್ಲಿ ಪಂಚ ಕಟ್ಟಿದಾಗುವುದು ಅನ್ನ ಅಯ್ಯಾನ ದೇವರಿನ ಸಾನ್ನಿಧ್ಯ ಬಂದ ತೊಂದರೆಗಳು ಬರ್ತದೆ. ಪ್ರಕೃತಿಗಾರವಾದ ಹೊಸತಾದ ಗರ್ಭಗುಡಿಗೆ ಈ ಗರ್ಭಗುಡಿ ಹೊಸತಾದ ಮನೆಯಲ್ಲಿ ಮಾನ ಭಕ್ತ ಜನಗಳು ಅದಾದ ಮಹಾ ವಿಶೇಷ ಸಹಕಾರ ಉರಿಯನ ಜೀವಮಾನ ಒಳ್ಳಿ ಗರ್ಭಗುಡಿ ಪುನರ್ಮಾಂತರ ಜೀವಮಾನವ ದೇವರೇ ಗಟ್ಟಿ ಗರ್ಭಗುಡಿ ಕಟ್ಟಿದ್ದ ಯೋಗನ ದೇವರು ನಮಗೆ ಅನುಗ್ರಹ ಮಾಡಿದೆ. ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ವೈ ಭರತ್ ಶೆಟ್ಟಿ ಮಾತನಾಡಿ, ದೇವರ ಇಚ್ಛೆಯಂತೆಯೇ ಎಲ್ಲಾ ಭಕ್ತರು ಒಂದಾಗಿ ಸೇವೆ ಮಾಡಿದಾಗ ಖಂಡಿತವಾಗಿಯೂ ಅನುಗ್ರಹ ದೊರೆಯುತ್ತದೆ. ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಇದುವರೆಗೆ ಎಲ್ಲಾ ಕಾರ್ಯಗಳು ಎಲ್ಲರ ಸಹಕಾರದಿಂದ ದೇವರ ಇಚ್ಛೆಯಂತೆಯೇ ಉತ್ತಮವಾಗಿ ನಡೆದುಕೊಂಡು ಬಂದಿದೆ. ಮುಂದೆಯೂ ಇನ್ನಷ್ಟು ಹುರುಪಿನಿಂದ ಎಲ್ಲರನ್ನೂ ಜೋಡಿಸಿಕೊಂಡು ಯಾವುದೇ ಕೊರತೆ ಉಂಟಾಗದಂತೆ ಮುನ್ನಡೆಯಬೇಕಾಗಿದೆ ಎಂದು ಹೇಳಿದರು. ಎಲ್ಲೂ ಕೊರತೆಗಳು ಯಾವ ಕೆಲಸದಲ್ಲಿ ಸಹ ಕೊರತೆಗಳು ನಮಗೆ ಕಂಡು ಬರ್ತಾ ಇಲ್ಲ. ಎಲ್ಲ ಶಕ್ತಿ ಮೀರಿ ಪ್ರಯತ್ನ ಹಾಕಿ ದೇವರ ಆಶೀರ್ವಾದನ ಪಡೆಯುವಂತ ಬ್ರಹ್ಮಕಲಶೋತ್ಸವನ ಮತ್ತು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಬಗ್ಗೆ ಕೆಲಸವನ್ನ ಮಾಡ್ತಾ ಬಂದಿದ್ದೇವೆ. ಅದೇ ಹುಡುಗಿನಿಂದ ಇನ್ನು ಹೆಚ್ಚಿನ ಹುಡುಗರಿಂದ ನಾವು ಈ ಕೆಲಸವನ್ನ ಪೂರ್ಣ ಆಗುವ ತನಕ ನಮ್ಮ ಕರಸೇವೆ ಅಂತ ನಾವು ಮಾಡಬೇಕಾಗಿದೆ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರೂ ಸಹ ನಿಮಗೆ ಬಂದಂತವರು ಹೇಗೆ ಸರ್ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕೆಲಸಗಳಲ್ಲಿ ಕೈ ಜೋಡಿಸಿಕೊಂಡವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ವಹಿಸಿದರು. ಈ ವೇಳೆ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಆಶಿಕ್ ಬಳ್ಳಾಲ್ ಕೂಳೂರು ಬೀಡು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೆ. ಮೋಹನ ಪ್ರಭು ದೇವಸ, ಕಾರ್ಯನಿರ್ವಹಣಾ ಅಧಿಕಾರಿ ಶ್ವೇತಾ ಪಳ್ಳಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.